ಡಿಗ್ರಿಗೆ ಸಿಂಪಲ್ ಹಾಲು ಶಾಂಪು 30 ಮಿಲಿ ಹಾಕಬೇಕು. ಇವರು 180 ಮಿಲಿ ಹಾಲು ಹಾಕೋತಾರೆ. ಇವರು 180 ಮಿಲಿ ಹಾಲು ಹಾಕೊಂಡು ಇವರು ರೈತರು ಕೊಡಲ್ಲ. ಇವರೇ ಮಾಡಿಕೊತಾರೆ. ಇವ್ರ ಅಕೌಂಟ್ಗೆ ಇವರು ಇದು ಮಾಡ್ಕೊತಿದ್ದಾರೆ. ಸೆಕ್ರೆಟರಿ ಆಧಾರ್ ಬೋರಮ್ಮ ಇವರು ಹಾಲಿನ ಅಳತೆಯಲ್ಲಿ ಮೋಸ ಮಾಡುತ್ತಿದ್ದದನ್ನು ಪತ್ತೆ ಮಾಡಿದ ರೈತನ ಮೇಲೆ ಡೈರಿ ಕಾರ್ಯದರ್ಶಿ ಹಲ್ಲೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ತುಮಕೂರು ಹಾಲು ಒಕ್ಕೂಟ ವ್ಯಾಪ್ತಿಯ ಕುಣಿಗಲ್ ತಾಲೂಕಿನ ಹೆಡ್ಡಿಗೆರೆ ಡೈರಿಯಲ್ಲಿ ರೈತರಿಗೆ ಮೋಸ ಮಾಡಲಾಗುತ್ತಿದೆ ಎಂದು ಆರೋಪಿಸಿ ಗುರುವಾರ ರೈತರು ತಗಾದೆ ತೆಗೆದಿದ್ದಾರೆ. ಹಾಲು ಪರೀಕ್ಷೆಗೆ ಹೆಚ್ಚುವರಿ ಹಾಲು ಪಡೆದು ಮೋಸ ಮಾಡಲಾಗುತ್ತಿದೆ ಎಂದು ಆರೋಪಿಸಿರುವ ರೈತರು ಮೋಸವನ್ನು ಪತ್ತೆ ಮಾಡಿ ಪ್ರಶ್ನಿಸಿದ ರೈತರ ಕೊರಳ ಪಟ್ಟಿ ಹಿಡಿದು ಕಾರ್ಯದರ್ಶಿ ಬೋರಮ್ಮ ಎಂಬಾಕೆ ಹಲ್ಲೆಗೆ ಯತ್ನಿಸಿದ್ದಾಳೆ ಎಂದು ದೂರಿದ್ದಾರೆ. ಹೆಡ್ಡಿಗೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಗ್ರಹಿಸುವ ಹಾಲಿನಲ್ಲಿ ರೈತರಿಗೆ ಮೋಸ ಮಾಡಲಾಗುತ್ತಿದೆ ಎಂಬ ದೂರು ಕೇಳಿ ಬಂದಿದ್ದು, ಹಾಲು ಪರೀಕ್ಷೆಗೆ 30 ಮಿಲಿಲೀಟರ್ ಹಾಲು ಪಡೆಯುವ ಬದಲು 180 ಮಿಲಿಲೀಟರ್ ಹಾಲು ಪಡೆಯಲಾಗುತ್ತಿದೆ ಎಂದು ಕಾರ್ಯದರ್ಶಿ ಬೋರಮ್ಮ ವಿರುದ್ಧ ರೈತರು ಆರೋಪಿಸಿದ್ದಾರೆ. ಹೆಚ್ಚುವರಿ ಹಾಲು ಪಡೆಯುತ್ತಿದ್ದದನ್ನು ಪ್ರಶ್ನೆ ಮಾಡಿದಾಗ 50 ಮಿಲಿಮೀಟರ್ ಅಷ್ಟೇ ಎಂದು ವಾದಿಸಿ ಕಾರ್ಯದರ್ಶಿ ಬೋರಮ್ಮ ಗಲಾಟೆ ತೆಗೆದಿದ್ದಾರೆ. ಬಳಿಕ ರೈತರು ಸ್ಥಳದಲ್ಲೇ ತಾವೇ ಅಳತೆ ಮಾಡಿ ನೋಡಿದಾಗ ಹೆಚ್ಚುವರಿ ಹಾಲು ಪಡೆದಿದ್ದು ಬಯಲಿಗೆ ಬಂದಿದೆ. ಇದಕ್ಕೂ ಮುನ್ನ ರೈತರು ಅಳತೆ ಮಾಡಲು ಮುಂದಾದಾಗ ಲೀಟರ್ ಅನ್ನು ಮುಟ್ಟದಂತೆ ಕಾರ್ಯದರ್ಶಿ ಬೋರಮ್ಮ ತಡೆ ಒಡ್ಡಿದ್ದು ರೈತರ ಕೊರಳ ಪಟ್ಟಿ ಹಿಡಿದು ಗಲಾಟೆ ಮಾಡಿದ್ದಾಳೆ. ಆದ್ಯಾಗೋ ರೈತರು ಪಟ್ಟು ಬಿಡದೆ ಅಳತೆ ಮಾಡಿದಾಗ ಮೋಸ ಮಾಡುತ್ತಿದ್ದದ್ದು ಬಯಲಾಗಿದೆ ಎಂದು ಸ್ಥಳೀಯ ರೈತರು ಆರೋಪಿಸಿದ್ದಾರೆ. ವರದಿ ರಾಜೇಶ್ ರಂಗನಾಥ್. ನೀವ್ ಯಾಕೆ ರೂಲ್ಸ್ ಇದೆ ನಿಮ್ಗೆ? ಹಿಂಗ್ ಅಳಿಯಕ್ಕೆ ನೀವು 30 ml ಹಾಕಬೇಕು. ಯಾಕೆ ಹೇಳಿದೆ 30 ml ಹಾಕಬೇಕು? ಎಲ್ಲ ಇದೆ ನಿಮ್ಗೆ ಇರತ್ತಂಗೆ ಹೋಗಕ್ಕಾಗಲ್ಲ ಅಂತ ಮಾತಾಡ. ಕರೆಕ್ಟ್ ಮಾತಾಡ್ರಿ. ಕರೆಕ್ಟ್ ಮಾತಾಡ್ರಿ. ಹೇಳಿಕೆ ಹಾಲು ಹಾಕತ್ತೀಯ 180 ml ಹಾಲು ಹಾಕುತ್ತಿದ್ಯಾ? ನೀವು ಹಾಲು ಹಾಕತ್ತೀಯ 180 ml 180 ಹಾಲು ಹಾಕತ್ತಿದ್ದೀರಾ? ನೀನ್ ಕೇಳಕ್ಕಿಲ್ಲ. ನಾನು ಇದವ್ರ ಕೇಳಕ್ಕೆ ಯಾಕೆ ಹಾಕಿಲ್ಲ? ಯಾಕೆ ಹಾಕಿಲ್ಲ? ಅಕ್ಕಿರೋದಕ್ಕೆ ಕೇಳ್ತಾರ. ಯಾಕೆ 180 ಹೇಳೋರ? 180 ಹೇಳೋರು ನಿಮ್ಗೆ ಯಾಕೆ ಹಾಕಿಲ್ಲ ಕೇಳಕ್ಕೆ? ಯಾಕೆ ಮುದ್ದಯ್ಯ ಈ ಡೈರಿ ಅಲ್ಲ ಹಾಕಂಗಿಲ್ಲ ರೀ ಅವರು. ನಾನು 3 ಸಾಲ ಹಾಕಿದ್ರು. ಎಷ್ಟು ಸಾಲ? 180 ಮಿಲಿ ಯಾರು ಬಂದಿದೆ ಇಲ್ಲಿ? 50 ಮಿಲಿ ಹಾಕಿದ್ರಲ್ಲ ಸರ್. ನೋಡಿ ಸರ್, ನೀವು ಸರೇನೆ 50 ಮಿಲಿ ಅದ. ಇವರು 180 ಮಿಲಿ ಅದ. ನೋಡಿ ಸರ್ ನೀವು ಸರ್. ಇನ್ನ ಒಂದು ಇದು 50 ಮಿಲಿ 180 ಮಿಲಿ ಇದ್ರೆ ನೋಡಪ್ಪ, ನೀವೇ ಸೆಕ್ರೆಟರಿ. 50 ಮಿಲಿನ ಇದು ಈ ರೈತರು ಬಂದ್ ಮಾಡಿದ್ದೇನೆ. ಇದು 50 ಮಿಲಿ ಈಗ ಇವ್ರ ಮುಂದೆ ಯಾರು ಎಲ್ಲ ಪೂರ್ತಿನೇ ಹಾಕಿರೋದು. ಈಗ ಪೂರ್ತಿನ ಫೋನ್ ತಗೊಳ್ಬೇಡಿ ಮಗ. ಪೂರ್ತಿನೇ ಹಾಕಿದ್ರೆ ಹಾಲು ಹಾಕಬೇಕು ಅವರು ಪ್ರಕಾರ. ಡಿಗ್ರಿಗೆ ಸಿಂಪಲ್ ಹಾಲು ಶಾಂಪು 30 ಮಿಲಿ ಹಾಕಬೇಕು. ಇವರು 180 ಮಿಲಿ ಹಾಲು ಹಾಕೋತಾರೆ. ಇವರು 180 ಮಿಲಿ ಹಾಲು ಹಾಕೊಂಡು ಇವರು ರೈತರು ಕೊಡಲ್ಲ. ಇವರೇ ಮಾಡಿಕೊತಾರೆ. ಇವ್ರ ಅಕೌಂಟ್ಗೆ ಇವರು ಇದು ಮಾಡ್ಕೊತಿದ್ದಾರೆ. ಸೆಕ್ರೆಟರಿ ಆಧಾರ್ ಬೋರಮ್ಮ ಇವರು 60 ಜನ ಇದ್ದಾರೆ ಸರ್. 60 ಜನದಲ್ಲಿ 180 ಮಿಲಿ ಅಂದ್ರೆ ಒಂದು ದಿನಕ್ಕೆ 24 ಲೀಟರ್ ಆಯ್ತು. ಒಂದು ತಿಂಗಳಿಗೆ 600 ಚಿಲ್ಲರೆ ಲೀಟರ್ ಆಯ್ತು. ಒಂದು ತಿಂಗಳಿಗೆ 600 ಚಿಲ್ಲರೆ ಲೀಟರ್ ಅಂದ್ರೆ 28 ರೂಪಾಯಿ ಲೀಟರ್ ಹಾಲು. ದುಡ್ಡು ಎಷ್ಟು ಅವರಿಗೆ? 15,000 20,000 ದುಡ್ಡು ಆಯ್ತದೆ. ದುಡ್ಡು ಏನ್ ಮಾಡ್ತಾರೆ ಇವರು ಸರ್? ರೈತರ ಕಷ್ಟ ಸರ್. ಇವ್ರು ಹಾಲು ಹಾಕೋಣ ಸರ್. ಇವ್ರು ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಇದೆ ಸರ್. 4 ಜನ ಇರಬೇಕು. ಒಬ್ರು ಸೆಕ್ರೆಟರಿ, ಒಬ್ರು ಹಾಲ್ ಸೆಕ್ರೆಟರಿ ಎಷ್ಟರು, ಒಬ್ರು ಕ್ಯಾನ್ ತೊಳಿಯಕ್ಕೆ. ಅವರು ಮಡಿಕೊಂಡಿಲ್ಲ. ಎಲ್ಲರ ಸಂಬಳನೂ ಅವರೇ ತಗೋತಾರೆ. ಎಲ್ಲ ಸಂಬಳ ಅವರೇ ತಗೋತಾರೆ. ಗೌರ್ಮೆಂಟ್ ರೂಲ್ಸ್. ಶ್ರೀಧರ್ ಅವರನ್ನು ಕೇಳಿದ್ದೀನಿ, ಹಂಗೆ ಮಡಿಕೊಳ್ಳಂಗಿಲ್ಲಪ್ಪ, ಅವ್ರು ತಗೋಬೇಕು ಅಂತ. ಇವರೆಲ್ಲ ಸಂಬಳ ಸರ್. ಸಂಬಳ 15,000 ರೂಪಾಯಿ. 4 ಕ್ಯಾನ್ ತೊಳೆಯೋರಿಗೆ 15-19,000 ರೂಪಾಯಿ. ಗಂಡನ ಅಕೌಂಟ್ಗೆ ದುಡ್ಡು ಬೀಳುತ್ತೆ. ಇವ್ರು ಕೆಲಸ ಮಾಡ್ಕೊತಾರೆ. ಯಾರು ಕೊಳ್ಳಿ ಬಿಡಿ ಸರ್. ಬಡ ರೈತರುಗಳಿಗೆ ಯಾರು ಹೆಂಗಸರು ಮಕ್ಕಳು ಕೊಳ್ಳಿ ಬಿಡಿ ಸರ್. ಟೆಸ್ಟರ್ ಇರಬೇಕು, ಕ್ಯಾನ್ ತೊಳೆಯರ್ ಇರಬೇಕು, ಒಬ್ರು ಸೆಕ್ರೆಟರಿ. ತಕ್ಷಣ ಬೇಕಾಗಿದ್ದಾರೆ
ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.